ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮುಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ನಾನು ಬಂದೇ ಬರ್ತೇನೆ ಸ್ವಲ್ಪ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಕಿರಿಕಿರಿ ಮಾಡಬೇಕು ಅಂತ ನಾವು ಒಂದು ಸ್ವಲ್ಪ ಲೀಸ್ಟ್ ಮಾಡಿದ್ದೇವೆ. ಸೊ ಪ್ರತಿಯೊಂದು ಎಪಿಸೋಡ್ನಲ್ಲಿ ಕೂಡ ನಾವು ಕಿರಿಕಿರಿ ಮಾಡ್ತಾ ಇರ್ತೇವೆ. ಸೊ ಅವರ ಒಂದು ಸಿಚುವೇಶನ್ ಇಟ್ಕೊಂಡು ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ಪ್ರ್ಯಾಂಕ್ ಮಾಡ್ತೇವೆ. ಸೊ ಕೆಲವರಿಗೆ ತುಂಬ ಆಸೆ ಇರುತ್ತೆ ನಮ್ಮ ಫ್ರೆಂಡ್ಸಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ. ಬಟ್ ಅಂಥ ಒಂದು ಸಿಚುವೇಶನ್, ಅಂಥ ಒಂದು ಭಾಗ್ಯ ಯಾರಿಗೆಲ್ಲ ಸಿಗಲ್ಲ. ಅಂಥವ್ರಿಗೆ ಈ ಒಂದು ನಂಬರ್ಗೆ ಕಳಿಸಿ ನಿಮ್ಮ ಫ್ರೆಂಡ್ಸ್ ಅವರ ನಂಬರನ್ನು. ಬಟ್ ರಿಲೇಟಿವ್ಸ್ ಅವರದ್ದು ಕೂಡ ನಮ್ಮ ನಂಬರ್ಗೆ ಕಳಿಸ್ಬೋದು. ಸೊ ವಿತ್ ಡೀಟೇಲ್ಸ್, ವಿತ್ ಕಾನ್ಸೆಪ್ಟ್ ಜೊತೆಗೆ ನೀವು ಕಳಿಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಏನು ನಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಸರ್, ನೀವೇನಾದರೂ ಒಂದು ಕಾನ್ಸೆಪ್ಟ್ ಡೆವಲಪ್ ಮಾಡಿ ಅಂತ ಹೇಳುವಾಗ ನಾವು ಆ ಕಾನ್ಸೆಪ್ಟ್ಗೆ ಡೆವಲಪ್ ಮಾಡ್ತೇವೆ. ಸೊ ಏನಾದರೂ ಒಂದು ಸಿಚುವೇಶನ್ ಇಟ್ಕೊಂಡ ನಾವು ಅವರನ್ನು ಪ್ರ್ಯಾಂಕ್ ಮಾಡ್ತೇವೆ. ನೋಡೋಣ ಇವತ್ತಿನ ಎಪಿಸೋಡ್ಗೆ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡೋಣ ಅಂತ ಬನ್ನಿ. ಎಸ್, ಈಗ ಶ್ರೀಕಾಂತ್ ಅವರು ನಂಬರ್ ಕೊಟ್ಟಿದ್ದಾರೆ, ಅರುಣ್ ಪೂಜಾರಿ. ಸೊ ಅರುಣ್ ಪೂಜಾರಿ ಅವರನ್ನ ಪ್ರ್ಯಾಂಕ್ ಮಾಡಬೇಕಂತೆ. ಯಾವ ಕಾನ್ಸೆಪ್ಟಲ್ಲಿ ಪ್ರ್ಯಾಂಕ್ ಮಾಡಬೇಕಂದ್ರೆ ಅವ್ರ ಹತ್ರ ಒಂದು ಬೈಕ್ ಇದೆ, ಬೈಕಲ್ಲ, ಗೇರ್ಲೆಸ್ ಸ್ಕೂಟರ್, ಅದು ಜುಪಿಟರ್ ಅಂತೆ. ಸೊ ಹಾಗಾಗಿ ಅದರ ಕಲರ್ ಗ್ರೇ. ಸೊ ಅವರು ಏನು ಹೇಳ್ತಾರೆ ಅಂದರೆ ಅವ್ರ ಪಾಪ ಪಾರ್ಟ್ ಟೈಮ್ ಜಾಬ್ ಕೂಡ ಹೋಗ್ತಾರೆ, ಈ ಸೈಡ್ ಕಲಿತಾರೆ, ಕಾಲೇಜ್ ಕೂಡ ಹೋಗ್ತಾರೆ, ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾರೆ. ಸೊ ಅವರಿಗೆ ಯಾವ ಥರ ಪ್ರ್ಯಾಂಕ್ ಮಾಡಬೇಕಂದ್ರೆ ಅವರೊಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಆ ಜುಪಿಟರ್ ಗಾಡಿಯಲ್ಲಿ ತುಂಬ ಸ್ಪೀಡ್ ಹೋಗ್ತಿ ಮಾರಾಯ, ಏನು ನಿನ್ನ ಕತೆ ಇದೆಲ್ಲ ಕೇಳಿ ಸರ್, ಸ್ವಲ್ಪ ಹೆದರಿಸಿ ಆ ಥರ ಎಲ್ಲ ಹೇಳಿದರು. ಬಟ್ ಅವರು ಆ ಸ್ಪೀಡ್ ಎಷ್ಟು ಅಂತ ಗೊತ್ತಿಲ್ಲ, ಬಟ್ ಮೆನ್ಷನ್ ಮಾಡಲಿಲ್ಲ ಅದರಲ್ಲಿ. ಆ ಸ್ಪೀಡ್ ಇದ್ರೆ ಸ್ವಲ್ಪ ಮೆನ್ಷನ್ ಮಾಡ್ಕೊಂಡು ಮಾತಾಡ್ಬೋದಿತ್ತು. ಸೊ ನೋಡೋಣ ನಮ್ಮ ಅರುಣ್ ಪೂಜಾರಿ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ ಬನ್ನಿ. ಹಲೋ ಹಲೋ, ನಮಸ್ತೆ. ಅರುಣತೆ, ಅನಿಲ ಅನಿಲ್ ಅನಿಲ್ ಭತ್ರನತೆ, ಅರುಣತೆ ಹಲೋ ಹಲೋ ಅರುಣ ಇನ್ನ ಪುದರ್ದಾದೆ ಪುದರ್ ಅರ್ಥ ಇದೆ ಅರುಣತೆ. ಹಲೋ ಅರುಣತೆ, ಓಲರಣ್ಣ ಓಲರೆ ಅಂದೆ. ಯಾರು ಮಲ್ಪೆಡ್ದು ಬಾತೇರ್ನು? ಪ್ರಕಾಶ್ ಬಂದ್ ಎಂಚೋಲಾರೆ ಅರುಣ್ ಸೌಖ್ಯತೆ ಈರು ಒಲ್ಪ ವರ್ಕ್ ಮಲ್ಪನ ಒಲ್ಪ. ಹಲೋ ವರ್ಕ್ ಮಲ್ಪನ ಒಲ್ಪ, ವರ್ಕ್ ಈ ವರ್ಕ್ ಮಲ್ಪನ ಒಲ್ಪ ಅಂದು ವರ್ಕ್ ಜಾಬ್ ವರ್ಕ್ ಮಣಿಪಾಲಡ ನಂದ ಸ್ಟೂಡೆಂಟ್ ಈರು ಅಂದ ಪಾರ್ಟ್ ಟೈಮಾ ಅಂದ ಪಾರ್ಟ್ ಟೈಮ್ ಸ್ಟೂಡೆಂಟ್ ಆದ ಪಾರ್ಟ್ ಟೈಮ್ ವರ್ಕಾ ಅಂದ ಜುಪಿಟರ್ ಗೆ ಒಂದು 8 ವರ್ಷ ಅಂಡಿ ಜುಪಿಟರ್ ಗತೆ ಗಾಡಿ ಜುಪಿಟರ್ ಅಂದ ಕಾಫಿ ಕಲರ್ದ. ಓ ಕಾಫಿಯ ಗ್ರೇನಾ? ಗ್ರೇ ಅತೆ ಅಂಚಿನ ಕೆಲವೊಂದು ಉಡುಪಿಡು ಅಂಚತ್ತು ಅಂಡ ಇರ್ನೇ ಗಾಡಿ ಅಂದ ಕೇಂಡ ಪನ್ನಗ ಒಂಚೂರು ಫೋನಾಗುವಂತ ಜಾಗ್ರತೆ ಇಡುವಂತೆ ಪೋಲೆ ರಾಪಟ್ಟಿಗೆ ಜೋರುಂಡಿರ್ನ ಮೆಲ್ಲ ಹೆಂಗ ಅವಪುರ ಬಡ್ಚಿರ್ನ ಪೆದಂಪುರ ಬಡ್ಚೇನಡ ಗೊತ್ತಾನತೆ. ಏನೇ ಸರಿ ಇರು ಸರಿ ಬನ್ಪರ್ ಒಂಜಿ ಅವನಿ ಗಾಡಿ ಫೋನ್ ಆಗೋ ಇರು ವೈಟ್ ಪೋಪಿನಿ ರಿಕ್ಷಾ ಪೋಪಿಲೆಗ ಪೋಪರ್ ಮಾರ ಏಪ ಬಂಡ ಇರು ಏಪ ಅಂತ ಪನೋಡು ಇರು ಡೈಲಿ ಪೋಪರ್ ಮಾರ ಅಂಚೆ ಇರು ಏಪ ಅಂತ ಪನೋಡು ಅಪ್ನ ಅತ್ತು ವಾರಕ್ಕೆ ಹೊರ ಪೋಲೆ ಅತ್ತು ನಿಕುಲು ತಿಂಗಳಿಗೆ ಹೊರ ಪೋಲೆ ಯಾನ್ ತುಯಿನ ಮಟ್ಟಿಗೆ ಇರು ಒಂಜಿ ಪೋಪಿನ ಗಾಡಿ ಸ್ಪೀಡ್ ಏವು ಮೆಲ್ಲನೆ ಪೋಪ್ನ ಅಂದಣ್ಣ ಆಯ್ತು ತುಲೆ ಇರ್ ಪೋಪಿನ ಸ್ಪೀಡ್ಗೆ ಇರ್ನ ಜೀವದ ಆಸೆ ಬಿಡ್ಲೆ ಹೆಂಗ ಆಗತ್ತೆ ಇಜ್ಜವು ಅಲ್ಲ ಬೇತಾಗ್ಲಿ ಎದುರು ಪೋನಾಗ ನಿಗಳಿಗೆ ಈ ನಮ್ನೆ ಹಂಸ ನೀಡ್ಮಿನಿ ಪೋಯಾರಡ ಮಾರ ವಾ ನಮ್ನಿ ಒಂದು ನೀರು ಹೊರ ಈರ್ನ ಆಪುರ ಆಗತ್ತೆ ಇಜ್ಜಿ ಗೊತ್ತಾಡತ್ತೆ. ಈರ್ನ ಕೆಲವೊಂದ್ಸತಿ ಈರ್ನ ವೈವಟ್ ಎಂಜಿನ ಅವು ಬಲ್ಲೆ ಫಸ್ಟ್ ಈರ್ನ ವೈವಟ್ ಎಂಜಿನ ಮಲ್ಲೆ ಕಾಲ್ತೊಂದು ಅವೇ ವಾ ಬ್ಯಾಲೆನ್ಸ್ ಬಲ್ಲೆ ಅದ ಮಾರ ಇರ್ ಆ ನಮ್ನಿ ಸ್ಪೀಡ್ ಪೋಪಿನ ಚೂರು ಇರ್ನ ಮಿತ್ತ ಒಂಚೂರು ಡೌಟ್ ಬರ್ಪಣಪ್ಪ ಹೆಂಗ್ ಮತ್ತೆ ಇರ್ನ ವೈವಟ್ ತಾದ್ರ ಒಂಜಿ ಬ್ಯಾತೆ ಬೆಂದು ತಿನ್ಪರ ಅಂದಣ್ಣ ನಿಕುಲು ಆ ಟೈಪ್ ಬಿಸಿನೆಸ್ ಮಾಡ್ಬಾರ ಎರೆ ಗೊತ್ತು
ಅತಿ ನಿಕ್ಕೆ ಅತಿ ಅತಿ ಇರಗೆ ಜೀವದ ಮಿತ ಆಸೆ ಇಜ್ಜಿ ಇರಗೆ ಹಲೋ ಹಲೋ ಹಾ ಬಂದೆ ಅತ ಜೀವದ ಮಿತ ಆಸೆ ಇಜ್ಜಿ ಇರಗೆ ಇರಗೆ ಎಂಕ ಆಸಣ್ಣ ಆ ಬಕೇನ ಬಕ ಅಂಚ ಆನಮಿ ರಾಪಟ ಪೋಪರತ ಇರಗೆ ಬಾಸಂಡಿ ನನ್ನ ಮೆಲ್ಲನ ಹೋಗ ಏಪ ನನ್ನ ಏಪ ಏಪ ಮೆಲ್ಲಡ ಹೋಪರ್ ಮಿತು ಹೋಪರ್ ಇರು ನನ್ನ ಮೆಲ್ಲನೆ ಹೋಗು ಅಂದ್ ಏಪ ಇರು ಮೆಲ್ಲ ಹೋಪಿನಿ ಇರು ಮೆಲ್ಲ ಪೋಲೆ ಅತಿ ಮೆಲ್ಲ ಪೋಯ್ಚಿನ ಮೆಲ್ಲ ಮಲ್ಪ ಗೊತ್ತುನತೆ ಹಾ ಸರಿ ಸರಿ ಏನ ಸರಿ ಸರಿ ಅವ್ನು ಗೊತ್ತುಂಡು ಏನೋ ಗೊತ್ತುಂಡು ಏನ ಕೆಲ್ಸ ಬಿಡ್ಪೋಡ್ರೇನೆ ಅಲ್ತಿರ್ದೆ ಓ ಕೆಲ್ಸ ಬಿಡ್ಪೋಡ ಹಾವು ಏನಾವು ಓಕೆ ಏನೋ ಓಕೆ ಎಲ್ಲ ಓಕೆನಾ ಸರಿ ಸರಿ ದದೆ ಎಂಕ್ಲ ಊರುಡಂತರ ಮನಸ್ಸಿಜ್ಜಿ ಅಲ್ಲ ಹೋಗ್ನೇಟಿಲ್ಲ ಲಕೊಂತೀರ ಓಡೆ ಇರ್ನ ಅಡೆ ಒಪ್ಪರ ಒಡೆ ಒಪ್ಪರ ಏರಿ ಯಾವ ಊರು ಬಿಟ್ಟು ಹೋಗ್ನೇಟಿಲ್ಲ ಅಂದ ಈರ್ ಒಡೆ போப்பாரு வா ஊரு போப்பாரு நீர்தாந்தின் ஊரு போப்பாரா ನೀರ್ದಂತ ಊರಿಗೆ போடுದಿಲ್ಲ ಅಂದ ಅಲ್ಪ ಏನ ಅಲ್ಪರ ಗುರಿ ತೆಪ್ಪರೆ ಅದೇ ಗುರಿ ಇದೆ ಬಿಡ್ಬೇಕೆ ಅಲ್ಪ ದಾಟಿನ ಬೇರೆ ಗುರಿಗೆ ಎತ್ತು ಜಪ್ಪನ ಓ ಅತ್ತು ಗುರಿ ಎತ್ತು ಜಪ್ಪನಿ ಅಂದ ಜಪ್ಪು ನನ್ನ ಗುರಿ ಜಪ್ಪಡ ನನ್ನ ಅಂಚಿನ ಬಾರೋ ದುಮ್ಮದ ಕಾಲಾಡು ಅತ್ತು ಎಂತೂ ಈ ಒಂದು ಪೋಪ ಮಾರ ಎಂಕನ ಗೆತ್ತು ಪೋಪ ನಾನ್ ಮಾರ ಏ ಬೇರೆ ಎಂಕನೇನು ಪೂರ ಈ ನಮ್ನಿ ಸ್ಪೀಡ್ ಪೋಯಡ ಓಲು ಸ್ಪೀಡ್ ಮಾರ ಎಂಕ ಗೊತ್ತಾಪ ಜಾನ್ ಪೋಪ ನಲ್ಪಡೆ ಅನ್ನ ಅತ್ತೆ ಅತ್ತೆ ಏ ಹಲೋ ಅತ್ತೆ ಲೋನ್ ಕ್ಲಿಯರ್ ಆತನ ನಿನ್ನ ಗಾಡಿದ ಓ ಲೋನ್ ಕ್ಲಿಯರ್ ಆತನ ಗಾಡಿದ ಲೋನ್ ಕ್ಲಿಯರ್ ಆತ ಗಾಡಿದ ಲೋನ್ ಕ್ಲಿಯರ್ ಆತನ ಅನ್ನಂದ ಅಂದ ఒక కాలు అల్ప ఆ గాడిద పిరావడంజి పొండ్లు కుల్లాం పో కాలు ఉంది నిన్న ఈ స్పీడ్ ಪೂರ ತೋರ್ಚಣ್ಣ ಈ ಸ್ಪೀಡ್ ಅಂತ ತುಯ್ಯಾಡ ಒಂಜಿ ನಾಲ್ಜಂತ ಜೀವ ಹೊರಿಯುಂಡು ಗೊತ್ತಾಣತ ಸರಿ ಸರಿ ಏನ ಸರಿ ಸರಿ ಅಂದ ಯಾವಿ ಏನಾವಿ ಈ ಪಾರ್ತೀರಿ ಹಲೋ ಏ ತಾಗ್ಬನೆ ಹಲೋ ಹಲೋ ಬಲ್ಲೆ ಪಾತೆರಂದಿಲ್ಲ ಅಂದ್ ಪನ್ಲೆ ಅಂದಿ ಅದು ಯಾನ್ ಪನ್ಪಿನ ಚೂರಣ್ಣ ಮರ್ಯಾದೆ ಕೊಡತ್ತ ಮಾರ ಮರ್ಯಾದೆ ಕೊರುವಂತೆ ಮರ್ಯಾದೆ ಕೊರ್ದು ಪಾತೇರು ಗೊತ್ತಾಣತ ಈ ಬೆಚ್ಚ ಬರ ಪಾತೆ ರುಚಿ ಅತ್ತೆ ಈ ಬೆಚ್ಚ ಪಾತೆ ರುಚಿ ಗೊತ್ತಾಣತ ಏನಡ ಬೆಚ್ಚ ಪಾತೆ ರುಚಿ ತತ್ತದತ್ತ ಈ ಏತಿ ಎಕಡೆ ತತ್ತದೆ ಪಾತ್ರದಿಲ್ಲ ಒಡ್ರೆಸಿ ಪಾತ್ರ ಬಲ್ಲಿ ಯಾ ನೀರು ಗೊತ್ತಾನ ಪ್ರಕಾಶ್ ಏನ್ ಆವಾವ್ ಒಂಚೂರು ಮರ್ಯಾದೆ ಕೊಡ್ತು ಪಾತೇರು ಆವಾವ್ ಒಂದು ಚಲ್ ಮಲ್ಪಲತ್ತೆ ದನಿಕಲ್ ಪನ್ಲೆ ದನಿ ಏನ ದನಿ ಏರ್ ಇರ್ನ ದನಿಕ್ ಬನ್ನಿ ಅಂದಯ ಏ పల్లె అవుతారు తెల్పొచ్చి కూలి తెల్పరండు ఓకే సార్ ఓకే ఓకే ಏನು ಓಕೆ ಪಾತ್ತೆರಿಯಾ ಪಾತ್ತೆರ ನಿಲ್ಲದು ಸರ್ ಅಂದಂದು ನಿಕ್ಕು ದಾನೆ ಬೆಚ್ಚಾಪು ಜುದುಪಿ ನಾನು ಬೆಚ್ಚಿ ಸರ್ ಹೆಂಗಂತ ಬೆಚ್ಚ ಯಾರು ಕೂಲೆಸ್ಟ್ ಪರ್ಸನ್ ಸರ್ ಓ ಕೂಲೆಸ್ಟ್ ಅನ್ನ ಓಯ್ಟ್ ಫ್ರಿಡ್ಜ್ ಡುಗುಲ್ನಿ ಅಂದಮೆ ಫ್ರಿಡ್ಜ್ ರತ್ತಿ ಬಕ ಎಂಕಲ ಬ್ಯಾಟಿನ ಉಂಟಲ್ಲ ಕುಲ್ಲುನ ಜಾಗ ಪುರ ಗ್ಯಾಸ್ ಮಿತ್ ಕುಲ್ಲೋನಾ ಅಂದಮೆ ಗ್ಯಾಸ್ ಮಿತ್ ಕುಲ್ಲೋನ ಇಂಕ ಕೂಲೆ ಓಕೆ ನಮಸ್ತೆ ಸರ್ ಓಕೆ ಸರ್ ಓಕೆ ನಮಸ್ತೆ ಯಾನ್ ಕಾರ್ತಿಕ್ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ ಇರ್ನ ನಂಬರ್ ಕೊಡ್ತೀನಿ ಶ್ರೀಕಾಂತ್ ಒಂದಂಚಿ ಪ್ರ್ಯಾಂಕ್ ಕಾಲ್ ಪ್ರೋಗ್ರಾಮ್ ಅವೇ ಓಕೆ ದಾಲ ಬೇಜಾರ್ ಮಲ್ಪಡ್ಚಿ ಎಂದು ಪೂರ ಮಲ್ತೀನಿ ತಮಾಷೆಗೆ ಅವೇ ಇರ್ ಪಾಪ ಪಾರ್ಟ್ ಟೈಮ್ ಜಾಬ್ ಹೋದು ಪಾಪ ಬಾರಿ ಭಂಗ ಬಿಡ್ದು ಕೆಲಸ ಮಲ್ತಂದುಲ್ಲಾರೆ ಓಕೆ ಇರ್ ಓ ಅಂದ್ ಇರ್ನ ಫ್ರೆಂಡ್ ಶ್ರೀಕಾಂತ್ ಬಂದ್ ಇರ್ನ ನಂಬರ್ ಕೊರಿಯರ್ ಅವೇ ಗೊತ್ತಾಂಡೆ ಓಕೆ ಇಂಚೆನ್ ಇರ್ನ ಫ್ರೆಂಡ್ಸ್ ನಾಗಲ್ಲ ನಂಬರ್ ಕೊರ್ರೆಗಿತ್ತು ಎಂಕಲ್ನ ಟಿವಿ ಸ್ಕ್ರೀನ್ ದ ಮಿತ್ತ ಡಿಸ್ಪ್ಲೇ ನಂಬರ್ ಉಂಡು ಆ ನಂಬರ್ ಥ್ರೂ ಟು ಇರೆಗ್ ವಾಟ್ಸಪ್ ಮುಖಾಂತರ ಇರೆಗ್ ನಂಬರ್ ಸೆಂಡ್ ಮಲ್ಪೋಲಿ ಅವೇ ಸೊ ಒಂತೆ ಮೆಲ್ಲ ಪೋಲಿ ಜುಪಿಟರ್ ಡೇ ಅವೇ ಓಕೆ ಬೇಜಾರ್ ಮಲ್ಪಡ್ಚಿ ಓಕೆ ಕಾಮಿಡಿ ಮಲ್ತಂದಿಲ್ಲ ಗೊತ್ತಾಣ ಅದೇ ಯಾನ್ ಲಬೇತು ನೀರ್ದಾನೆ ಬೆಚ್ಚ ಪೂಜಾರಂದು ಎಂಕಲೆ ಬೋಡಿ ತಿನ್ನವೇ ಬೆಚ್ಚ ಆವಡೊಂದು ಅಂಚ ಅದೇ ಎಸ್ ಓಕೆ ಆಲ್ ದ ಬೆಸ್ಟ್ ಇರೆಗೆ ಓಕೆ ಸರ್ ಬಾಯ್ ಓಕೆ ವೀಕ್ಷಕರೇ ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿತೆ
ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ಶೇಖರ್ ಅವರಿಗೆ. ಸೊ ಶೇಖರ್ ಅವರ ನಂಬರ್ ಕೊಟ್ಟಿರೋದು ಚೈತ್ರ ಅಂತ. ಸೊ ಶೇಖರ್ ಅವರು ತುಂಬ ಒಳ್ಳೆ ಪೊಸಿಷನಲ್ಲಿದ್ದವರು, ಯಾಕಂದರೆ ಜರ್ನಲಿಸ್ಟ್ ಆ್ಯಂಡ್ ರಿಪೋರ್ಟರ್ ಕೂಡ. ಸೊ ಅಂಥವರಿಗೆ ನಾವು ಪ್ರ್ಯಾಂಕ್ ಮಾಡಬೇಕು ಅಂತ ನಮ್ಮ ಚೈತ್ರ ಅವರು ಹೇಳಿದ್ದಾರೆ. ಸೊ ಚೈತ್ರ ಅವರು ಏನು ಹೇಳಿದ್ದಾರೆ ಅಂದರೆ, ಏನಾದರೂ ಒಂದು ರಿಲೇಟೆಡ್ ಆಗಿ ಜರ್ನಲಿಸಮ್ ಇಲ್ಲದಿದ್ದರೆ ರಿಪೋರ್ಟಿಂಗ್ ರಿಲೇಟೆಡ್ ಆಗಿ ಏನಾದರೂ ಒಂದು ಕಾನ್ಸೆಪ್ಟ್ ಮಾತಾಡಿ. ಫಾರ್ ಎಕ್ಸಾಂಪಲ್ ಆಗಿ ನಾವು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ದೇವೆ. ಏನಂದರೆ, ನಾವು ಒಂದು ಪೇಪರ್ ಓಪನ್ ಮಾಡ್ತಿದ್ದೇವೆ, ಅಂದರೆ ಒಂದು ಹೊಸ ಪೇಪರನ್ನು ಓಪನ್ ಮಾಡ್ತಿದ್ದೇವೆ. ಸೊ ನೀವು ನಮ್ಮ ಒಂದು ಇನ್ಸ್ಟಿಟ್ಯೂಷನ್ಗೆ ಬಂದು ನಮ್ಮ ಒಂದು ಇದಕ್ಕೆ ಸೇರಬೇಕು ನೀವು ಸರ್, ನೀವು ಬರಲೇಬೇಕು, ನಿಮಗೆ ಒಂದು ಟ್ಯಾಲೆಂಟ್ ಇದೆ, ಆ ಥರ ಏನಾದರೂ ಮಾತಾಡೋಣ. ಸೊ ನೋಡೋಣ ನಮ್ಮ ಶೇಖರ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ 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 ಶೇಖರ್ ಅಲ್ವಾ? ಹೌದು. ಶೇಖರ್ ಅತ್ತೆ ಬಕ್ಕ ಹೆಚ್ಚೊಲ್ಲರು ಸರ್. ಸೂಪರ್ ಅല്ലേ ಗೊತ್ತಾಣ ಸೂಪರ್ ಉಳ್ಳವರಿಂದ ಬಕ್ಕ ವಿಶೇಷದಲ್ಲ ಉಂಡೆ ಶೇಖರ್ ಸರ್. ಸ್ವಲ್ಪ ನೋಡು ಏನು ಗೊತ್ತಾಯ್ತು ಬಾರಿ ಸೋಕದ ಒಂಜಿ ಒಂದು ಬರೋ ಬರಿಪರಪ್ಪ ಇರ್ನಂಜಿ ಮಲ್ಲ ಫ್ಯಾನ್ ಏನ್ ಚಾಪರ್ಯಾರೇ ಅಂದ ರೆಡಿ ಅಂದ ದೂರ ಓಡೆ ಬರೆಗೆ ಮಲ್ಲ ಕಾರ್ಯಕ್ರಮ ಉಂಟು ಒಂದಿ ಒಲ್ಪೆ ಕೊಡ್ಲಾಡು ಅಂದೆ. ಓಕೆ ಓಕೆ. ಸೊ ಇತ್ತ ವಿಷಯ ಬಂದಾಗ ಯಾನಂಜಿ ಪೇಪರ್ ಸ್ಟಾರ್ಟ್ ಮಾಡ್ಬಿಟ್ಟಲ್ಲ ಶೇಖರ್ ಸರ್. ಪೇಪರ್ ಎಂಕಲ್ಲ ಉಂಟಾತಿ ಸರ್ ನನ್ನ ಏತ್ರಿ ಪೇಪರ್ ಅತತ್ ಬ್ಯಾತ್ ಅಂಜಿ ಒಂಜಿ ಬ್ಯಾತ್ ಅಂಜಿ ಡಿಫ್ರೆಂಟ್ ಆಂಗಲ್ ಬತ್ತೊಂದು ಒಂಜಿ ಪೇಪರ್ ಮಾಪ್ಲ ಸ್ಟಾರ್ಟ್ ಮಾಡ್ಬಿಟ್ಟಲ್ಲ ನಾನು ಸರ್ ಎಡ್ಡ ವಿಷಯ ಅತ್ ಪಂಡ ವಿಷಯ ಬಂದ ಎಂಕಲೆಗೆ ಎಡ್ಡ ಜರ್ನಲಿಸ್ಟ್ ಬೊಕ್ಕ ರಿಪೋರ್ಟರ್ ನಾಕು ಬೋರ್ಡ್ ಇತ್ತು ಎಂಕಲೆಗೆ ಅಂಚ ಜರ್ನಲಿಸ್ಟ್ ರಿಪೋರ್ಟರ್ ಆತೆ ರಿಪೋರ್ಟರ್ ಬಕ್ಕ ಊಸ್ ಬಕ್ಕದಾದ ಸರ್ ಇರ್ರ. ಹಲೋ ಯಾನ್ ಶೇಖರ್ ಬೇಡಲ್ ಪಾತಿಯರು ಯಾನ್ ರಿಪೋರ್ಟರ್ ಅಂತ ಜರ್ನಲಿಸ್ಟ್ ಲತ್ತಿ ಏರ್ ಬನ್ನಿ ಅತ್ ಪಂಡ ಸರ್ ಇರ್ಬೇಕ ಅತ್ ಹೆಚ್ಚಿನ ಅಂಶ ರಾಂಗ್ ಇನ್ಫಾರ್ಮೇಶನ್ ಹೆಂಗ್ ಕೊಡ್ತೀನಿ ಆಗ್ಲು ಅಂತಂಡ ಮೋಸ್ಟ್ಲಿ ಆದಿತ್ತು ಸರ್ ಏನ್ ಸೀರಿಯಸ್ ಆದ ಪಾತ್ರ ಅಂದಲ್ಲ ಇರ್ದಾಗ ಎಂಚ ಪಾತ್ರ ಅಂದಲ್ಲ ಜರ್ನಲಿಸ್ಟ್ ಅಂಡ್ ರಿಪೋರ್ಟರ್ ಬಂದ ಮೇಲೆ ಎಂಕಲೆ ಮೆಸೇಜ್ ಬೈದ ಜರ್ನಲಿಸ್ಟ್ ಅಕ್ಲೆಗ ಇನ್ನೊಂದು ಪದವಿ ಇಪ್ಪುಂಡು ಆಕ್ಚುಲಿ ನಾನು ಜರ್ನಲಿಸ್ಟ್ ಪದವಿ ಪಡೆದಿದ್ದಿ ಸೊ ಅಂಚದ್ರೆ ಜರ್ನಲಿಸ್ಟ್ ನೆಂಚ ಬನ್ನೋಡು ಇರುತ್ತೆ ಏನಂದ ದಿವಂದರ್ ಈರೆಗೆ ಯಾನ್ ಶೇಖರ್ ಕೇಂದಿತ್ತು ಶೇಖರ್ ಬೆಳಾಲು ನದಿ ಒಂದೇ ಅತ್ತೆ ಅತ್ತೆ ಈರ್ನ ದಾದೆ ಸರ್ ಈರಿತೆ ಒಟ್ರಾಸಿ ಬನ್ನಾಗ ಈರ್ ದಾದನ ಈರ್ ಅರ್ಥ ಮಲ್ತೊಂದಿಜ್ಜಾರೆ ಯಾನೊಂಜಿ ಹೊಸ ಪೇಪರ್ ಸ್ಟಾರ್ಟ್ ಮಲ್ಪಟ್ಟಲ್ಲ ಎಂಕೊಂಜಿ ಈರ್ನಂಚಿನ ಒಂಜಿ ಜನ ಬೋರ್ಡ್ ಎಂಕ್ ಸೊ ಈರ್ ಬರ್ಪರ್ದಂಡ ಜಸ್ಟ್ ತೂಕ ಅಂದ ಪಂಡ ಈರ್ ಪಂಡ ಏನ ಗೊತ್ತನೆ ವಿಷಯ ಬಂದಾಗ ಈತ ಫಸ್ಟ್ ಹಿಡ್ದು ಈತ ನಂಗೆ ಒಂಜಿ ಪೇಪರ್ ಸ್ಟಾರ್ಟ್ ಮಲ್ಪನಾಗ ಈರೊಂಜಿ ಬತ್ತಾರಡ ಪಂಡ ಎಂಕಲ್ ಒಂಜಿ ಮೀಟ್ ಅದೊಂದು ಜಸ್ಟ್ ಪಾತ್ರಲ್ಲ ಈತ ಬಗ್ಗೆ ಇರ ಸಂಬಳದ ಬಗ್ಗೆ ಇರ ವಿಷಯ ಅದಾಲ ಬುಡ್ಚಿದೆ ಪಂಡಗ ಎಂಕಲ್ನ ಇನ್ಸ್ಟಿಟ್ಯೂಟ್ ಒಂದಿಟ್ಟು ಇರಗೆ ವರ್ಕ್ ಮಲ್ಪಲೆ ಒಂಜಿ ಮಲ್ಲ ಭಾಗ್ಯ ಓ ಸಂಬಳಗೆ ಬಕ ಧರ್ಮಗ ಬಕ ಧರ್ಮನೇ ಇನ್ನ ಜೀವನ ಫುಲ್ ಧರ್ಮನೇ ಅದು ಸರಿ ಸೀರಿಯಸ್ ಅದ್ ಬಂದಿಲ್ಲ ಎಂಕಲ್ ಒಂಜಿ ಪೇಪರ್ ಸ್ಟಾರ್ಟ್ ಮಾಡ್ತಂದಿಲ್ಲ ಅಂಚದ ಇರ್ನ ಒಂಜಿ ಕಾಂಟ್ಯಾಕ್ಟ್ ಓ ಅಂಚ ಆತತ್ ಸರ್ ಇರುತ್ತೆ ವಿಷಯ ಬಂದಾಗ ಈರೊಂಜಿ ಜಸ್ಟ್ ಒಂಜಿ ತೂಲೆ ದೇ ಬಣ್ಣಗ ಎಂಕಲ್ನಾಗ ಈರ್ ಎಂಕಲ್ನೆಟ್ ಸಂಬಳಗೆ ನೋಡ್ಚಿ ಬಣ್ಣ ದೇ ಬಣ್ಣ ಈರೊಂಜಿ ಬತ್ತರಂದಾಂಡ ಎಂಕಲ ಇನ್ಸ್ಟಿಟ್ಯೂಷನ್ ಇರ್ ನೀವು ಕೆಲಸ ಮಲ್ತರಂದಾಂಡ ಈರ್ ಒಂಜಿ ಲೆವೆಲ್ ಮಿತ್ತುವ ಬರೀರ್ ಅದೊಂಜಿ ಲೆವೆಲ್ ಮಿತ್ತು ಬೋಪರೀರ್ ಗೊತ್ತಾಂಡೆ ಆಯ್ಕೆ ಆಯ್ಕೆ ಪಂಡ ಇರ್ನ ಆರ್ಟಿಕಲ್ಸ್ ಬರ ಓದುದೆ ಪೇಪರ್ ನಿಗಳು ದಾದಂ ದಾಲ ಪಂಡಜರ್ ಬಟ್ ಪೇಪರ್ ಉಂಡು ಬಲೆ ವರ್ಕ್ ಮಾಡ್ಕೊಲೆ ಮಿತ್ತು ಪೇಪರ್ ಬಂಡರಾತಿ ಬಟ್ ಪೇಪರ್ ಪನ್ಪೆ ಐಕೊಂಜಿ ಟೈಮ್ ಕೊರ್ಲಿ ಸರ್ ಪನ್ಪೆ ಇರ್ ಆತ ಅರ್ಜೆಂಟ್ ಪಾತ್ರಜಿ ಯಾವೇ ಸೊ ಐತ ದಾದ ವಿಷಯ ಬಂದಾಗ ಎಂಕಲೊಂಜಿ ಲಾಟ್ ಆಫ್ ಮೆನಿ ನೇಮ್ಸ್ ದಾಪನ್ನಾಗ ಒಂಜಿ ಮಸ್ತ್ ಲೀಸ್ಟ್ ಉಂಡು ಎಂಕಲ್ನ ಒಂದೆಟ್ ದಾಪಣ್ಣ ಐಟ್ ಒಂಜಿ ಫೈನಲೈಸ್ ಆವೊಂದುಂಡು ಅಗ್ನಿ ಬಂದ್ ಓಕೆ ಅಗ್ನಿ ಬಂದ್ ಓಕೆ ಸೊ ಅಗ್ನಿ ಬಂದೊಂಜಿ ಪೇಪರ್ ದ ಪುದರ್ದ ಈಗ ಬಂದುಂಡು ಸೊ ಎರಡೊಂಜಿ ಡಿಸ್ಕಸ್ ಮಾಡ್ತೀನಿ ಇದು ಎರಡ ಪೂರಗಳ ಪನೊಡ್ಚಿ ನನ್ನ ಸರ್ ಅವೆಂತ ಎಡಿಟರ್ ಓ ಎಡಿಟರ್ ಎಡಿಟರ್ ನಾಗ್ಲು ಪೂರ ಆಲ್ರೆಡಿ ಸೆಟ್ ಆತಿರತ್ತೆ ಆಲ್ರೆಡಿ ಸೆಟ್ ಆവുന്നിಲ್ಲ ಎಡಿಟರ್ ನಂಜಿ ಪುದರ್ ಬಂದೊಂದ್ಯಾ
ಐತೆ ನಮ್ಮ ಎಡಿಟರ್ನ ಒಂಜಿ ಪುದರ್ ಜಯಶಂಕರ್ ಬಂದ್ ಜಯಶಂಕರ್ ಸರ್ ಏರಿಯಾ ಏರಿಯಾ ಮ್ಯಾಂಗ್ಳೂರ್ ಮೇರೆ ಮ್ಯಾಂಗ್ಳೂರು ಜಯಶಂಕರ ಅಂದ ಜಯಶಂಕರ್ ಬಿಸ್ನೆಸ್ ಮ್ಯಾನ್ ಅಥವಾ ರಿಪೋರ್ಟ್ ಸಾಹಿತ್ಯ ರಿಪೋರ್ಟ್ ಚಾನ್ಸ್ ಇಜ್ಜತ್ ಸರ್ ಚಾನ್ಸ್ ಇಜ್ಜತ್ ಅತ್ತೆ ಈರ್ ಚಾನ್ಸ್ ಇಜ್ಜಿ ಬಂದ್ರೆ ಪಂಡ ಈರ್ನ ಅಂದಾಜಿತೆ ಈ ರೇಂಜ್ ಮಲ್ಲ ಉಂದಾ ಅತ್ತತ್ತೆ ಈರಂಜಿ ಈತ್ ಮಲ್ಲ ಅಂಜಿ ಉಂದಾದ ಈರ್ ಈ ನಮ್ನಿ ಪಾತ್ರ ಮಲ್ಲಗ ಈರ್ ವಾ ನಮ್ನಿ ಎಂದು ಗೊತ್ತಾಪಣಿಂಗಿತ್ತೆ ಒಂಜಿ ಯಾನ್ ಎಕಂಜ ಒಂಜಿ ವರೀತಿ ಕೊರ್ತು ಪಾತ್ರಂದುಲ್ಲ ಸರ್ ಈರ ಇಂಚ ಮಲ್ಪರ ಬಲ್ಲಿ ಸರ್ ಈ ರೇಂಜ್ ಮಲ್ಲ ಅಂದ್ ಗೊತ್ತಾಡದೆ ಅದೇ ಯಾರೊಂಜಿ ಸೀರಿಯಸ್ ಆದ್ ಬರೋದಿಲ್ಲ ಸರ್ ಎಕಂಚ ಬರೋದಿಲ್ಲ ಒಂಜಿ ಪೇಪರ್ ಸ್ಟಾರ್ಟ್ ಮಾಡ್ತಂದಿಲ್ಲ ಈರೊಂಜಿ ಬರ್ಪಾರಡ ಬಲೆ ಎಂದ್ ಆತಿ ಒಂಜಿ ಆಪರ್ಚುನಿಟಿ ಕೊರ್ಕ ಅಂದ್ ಈರೊಂಜಿ ಬತ್ತಾರಡಿ ಸಾಧಾರಣ ಒಂಜಿ ಲೆವೆಲ್ ಪೋಪರ್ ಐಕೋಸ್ಕರ ಬನ್ನಿ ಈ ಕಾರ್ಯಕ್ರಮ ಪೋಲೆ ಅತ್ತು ಒಡೆಲ್ಲ ಪೋಲೆ ಸರ್ ಅತ್ತ ಎನ್ನೊಂಜಿ ಪಾತ್ರ ಒಂಜಿ ಮರ್ಯಾದೆ ಇಜ್ಜಿ ಬಣ್ಣಗ ಇರು ಒಂಜಿ ಒಟ್ಟಾರೆ ಪರಿಚಯ ಬಂದಿ ಹಲೋ ಎಕ್ಸ್ಕ್ಯೂಸ್ ಮೀ ಯಾನ್ ಒಂದೆತ್ತ ಪೇಪರ್ ಒಂಜಿ ದನಿಂದ ಬಕ್ಕ ಇರೆಗ್ ದಾಯ್ ನೋಡಿ ಎಡಿಟರ್ ಮೆರ್ನ ಕೊಡ್ತಾಂಡ ಎರಡಕ್ಕೆ ಎಡಿಟರ್ ನಕಲು ಬಣ್ಣಿ ಅಂದೆ ಕದಲ್ ಎಂಕ್ ಅವ್ಬೇಡು ಎಂಕ್ ಜಾಸ್ತಿ ಅದು ಆಪೋಸಿಟ್ ಪಾತ್ರ ನಕಲು ಪಾತ್ರಲಿ తెలపడాడుపున్నది ఇది తెలపడాడుపున్నది అంజరి తెలుపులే తెలుతుంది మర్రే లెక్క అంచ అంచ ಏನೇ ಬರ್ಪಾರಾ ಖಂಡಿತ ನಿಕ್ಲು ದಾದನ್ ಪನ್ಲೆ ಆಕ್ಚುಲಿ ಓವ ಅಂತ ಅಮಂತ್ರಣ ಟೀಮ್ ಹುಡುಗ ಬರ್ರೆ ಆಪುಚ್ಚಿ ಅಮಂತ್ರಣ ಟೀಮ್ ಪಂಡು ಮಂತ್ರಣ ಗೊತ್ತು ನೀ ರೈಟ್ ಓಲರ್ ಅವನ್ ಬಿಡ್ದು ಬರ್ರೆ ಗಾಬುಜಿಂದ ಬಾಕಿ ಇರ್ನ ಒಂದೇ ಅಂಡಿ ಒಡೆ ಪೇಪರ್ ಹೊಲ್ತೊಲ್ತು ಒಡೆ ಲಾಗ್ ಒಂದುಲ್ಲರಪ್ಪ ಸಾಧಾರಣ ಒಂಜಿ 4 ಪೇಪರ್ ಅಂಡಿ ಇರೆಗ್ ಒಂದೇ ಅಂಡಿ ಈ ರೀತಿ ಇಡೆ ಬತ್ತದಲ್ಲ ಲಾಗ್ ಒಂದೇ ಪೇಪರ್ ಅಂದತೆ ಒಂದು ಮಾತ್ರ ಸುಳ್ಳು ಎನ್ನ ಪೇಪರ್ ರೆಡ್ ಪೇಪರ್ ಇಪ್ಪು ಒಂಜಿ ಅಮೃತ ಪ್ರಕಾಶನ ಒಂಜಿ ಅಮಂತ್ರಣ ಬಂದದ್ದು ಅಂದ್ ಓಲೋಲ್ ಇತ್ತ ಒಡೆ ಬೋತಾರದೆ ಎರಡು ಮೂಜಿ ಒಂದು ಪೇಪರ್ ಜಂಪ್ ಆತು ಕೂಡ ಜಂಪ್ ಆಗಿ ಪೋದಾ ಅಂತನೆ ಇದು ಬಾಸ್ ಇದು ಯಾರೋ ಮಂಜೆ ಅಂತಂದಲ್ಲ ಅದೇನ ಸ್ಟೇಟಸ್ ಓದು ಸ್ಟೇಟಸ್ ಯಾರೋ ಮಂಗೆ ಉಂಟು ಏನ ಮಂಗೆ ಇರುತ್ತೆ ಮಂಗೆ ಯಾರಿಂದ ಜಂಪಿಂಗ್ ಮಾಡ್ಕು ನಂಗೆ ಒಂದು ರಿಪೋರ್ಟ್ ಬೈದಿತ್ತೇನೆ ನಂಗೆ ಪೇಪರ್ ನಾನು ಸ್ಟೇಟಸ್ ಬೋರ್ಡ್ ಒಂದಿತ್ತೆ ಆಕ್ಚುಲಿ ಫೇಕ್ ನ್ಯೂಸ್ ಫೇಕಾ ಜಂಪ್ ಅಲ್ಲ ಈರ ಹೆಂಗ್ ಅಗತ್ಯ ಮಾರ ಯಾನ್ ಇರಡೆಗೆ ಯಾನ್ ಎಣ್ಣೆಗೆ ಬರ್ಪಾರ ಅಂದ್ ಈರ ಒಟ್ರಾಸಿ ಪಾತ್ರ ನುಲ್ಲರ್ ಮಾರ ಆಸ್ ಅ ಓನರ್ ಆಫ್ ದಿಸ್ ಯಾನ್ ಪಾತ್ರ ನುಲ್ಲ ದಾಪಂಡ ಒಂಜಿ ಮರ್ಯಾದೆ ಕೊರತು ಪಾತ್ರ ನುಲ್ಲ ಇರಗೆ ಶೇಖರ್ ಸರ್ ಇಂಚ ಪಾತ್ರ ಬಲ್ಲಿತ್ತನೆ ಎನ್ನ ಪುದರ್ ಸತೀಶ್ ಪಂದ್ ಎಂಕ್ ಪಂಡ ಬಿಸ್ನೆಸ್ ಉಂಡು ಬಿಸ್ನೆಸ್ ಸೊ ಈ ಸತಿ ಒಂಜಿ ಪೇಪರ್ ದಾಲನ ಮಲ್ಪದ ಅಗ್ನಿ ಪೇಪರ್ ಆ ವಿಷಯದ ಮ್ಯಾಟರ್ ಎಂಗುಲು ಆ ವಿಷಯ ಪೂರ ವಿಷಯ ಎಲ್ಲ ಪಾಡಂದೆ ನೈಟ್ ಗೊತ್ತಾನೆ ಡೈಲಿ ಪೇಪರ್ ವೀಕ್ಲಿ ಮಂತ್ಲಿ ಡೈಲಿ ಪೇಪರ್ ಡೈಲಿ ಸರ್ ಡೈಲಿ ಎಂಗ್ಲೆಗಿತ್ತ ಮಲಮಲ್ಲ ಪೇಪರ್ ದಾಗಲಿ ಕಾಂಪಿಟೇಷನ್ ಕೊರ್ಕಾನ್ ದೊಡ್ಡ ವಿಷಯ ಓಕೆ ಶೇಖರ್ ಸರ್ ನಮಸ್ತೆ ಸ್ಪರ್ಧಾತ್ಮಕ ಜಗತ್ತು ಇರಬಾರ್ದು ಅದು ಎಂತದ್ದು ಅವಳ ಹಂಚ ಆಗಿಪ್ಪರಲ್ಲಿ ಪೇಪರ್ದಲ್ಲಿ ಕಿಟ್ಕೊಡಿ ಕರೆಕ್ಟ್ ಓಕೆ ಶೇಖರ್ ಸರ್ ಈರಡ ಅಂಚಂಡ ಆಪು ಜಂಚಂಡ ಅದೇ ಈರಡ ಐ ಥಿಂಕ್ ಇರ ಸೂಟೇಬಲ್ ಇಜ್ಜಿ ಅಂಕಲ್ ನಾ ಒಂಜಿ ಪೇಪರ್ಗೆ ಒಂಜಿ ಧೈರ್ಯವಂತ ಒಂಜಿ ಬೋಡಿತ್ತಿನ ಇಂಕ ಧೈರ್ಯ ಉಪ್ರೆ ಒಂಜಿ ಮನುಷ್ಯ ಬೋಡಿತ್ತಿನ ಇಂಕ ಈರಡ ಒಂಜಿ ಧೈರ್ಯ ಇಜ್ಜಿ ಬಂದ ಹೆಂಗಿತ್ತ ಕರೆಕ್ಟ್ ಗೊತ್ತಾಡ ಧೈರ್ಯ ಇಜ್ಜಿ ಬಾಕಿ ಒಯ್ಕೆ ಇರು ಒಯ್ಕೆ ಕೆಲಸ ಅಲ್ಪ ನೀರು ಪೊಕ್ಕಡೆ ಧರ್ಮಕ್ಕೆ ಕೆಲಸ ಅಲ್ಪ ನೀರು ಅಂದೇ ಜೀವನ 3 ದಿನದ ಬಾಳಲ್ಲಿ ಏನಾದ್ರೂ ಒಂದು ಮಾಡ್ಬೇಕಲ್ವಾ ಅದಾದ್ರೂ ನೆನಪಿಗೆ ಇರುವಂತದ್ದು ಮಾಡ್ಬೇಕು ಶೇಖರ್ ಸರ್ ನಮಸ್ತೆ ಶೇಖರ್ ಸರ್ ಏನ ವಾಯ್ಸ್ ಎಕಡೆ ಗೊತ್ತಾಗ್ತದೆ ನಮಸ್ತೆ ಯಾನೆ ಸ್ಪಂದನತೆ ಸ್ಪಂದನತ ಕಾರ್ತಿಕ್ ಸ್ಪಂದನ ಎಸ್ ಎಂಕಿನ ವಾಯ್ಸ್ ಗೊತ್ತಾಗ್ತದೆ ಆಲ್ಮೋಸ್ಟ್ ಮೀಡಿಯಾದ ವಾಯ್ಸ್ ಅತಂದ ರಿಪೋರ್ಟ್ ಅದಕ್ಕೆ ಪರಿಚಯ ಉಂಟು ಓಕೆ ಇರಿಗಿಂಚ ಗೊತ್ತಾಂಡು ಓಕೆ ಸೊ ಇರ ನಂಬರ್ ಕೊರ್ನಿ ಚೈತ್ರ ಅವೇ
ಚೈತ್ರ ಅಡಿಗ ಎಸ್ ಚೈತ್ರ ಅಡಿಗ ಇರ ನಂಬರ್ ಕೋರ್ನಿ ಸೊ ಬೇಜಾರ್ ಮಲ್ಪೋಚಿ ಸರ್ ಎಂಕುಲು ಎಕಡೆ నుంచి ಪಾತ್ರ ಹೊಂದಿತ್ತೇರಡ ಓಕೆ ಸೊ ವಾಯ್ಸ್ ಗೊತ್ತಿತ್ತಂಡು ಕೇಳಿದ್ದೆ ಒಳ್ಳೆ ಕೇಂದ್ರ ಓಕೆ ನಾನು ಫ್ರೆಂಡ್ಸ್ ಆಗಿ ಮತ್ತೆ ನಾವು ಮಂಗ ತೊಂದಿದ್ದೇವೆ ಇಂಚ ಮಂಗೆ ಮಲ್ತಂದೆ ಪೇರ್ ಅದೇ ಡೈಲಿ ಮತ್ತೆ ತೊಂದಿದ್ದೇವೆ ಓಕೆ ಅಂಡ್ ಮಸ್ತ್ ಖುಷಿ ಆವನ್ ಸರ್ ಎರಡ ಪಾತ್ರದ ಬಂಡೆ ಇರ್ನ ಒಂಜಿ ಪೊಸಿಷನ್ ಎಂಕೆ ಒಂಚೂರು ಮಂಡೆ ಬೆಚ್ಚ ಅವಂತು ಬಂಡೆ ಎರಡ ಎಂಚ ಪಾತೆರ್ನೊಂದು ಓಕೆ ಇರೋಂತ ಬೆಚ್ಚ ಪರಂದಿನಿ ಬೆಚ್ಚಾಪಿನ ಚಾನ್ಸಸ್ ಹೆಜ್ಜ ಅಂದೆ ಕರೆಕ್ಟ್ 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 ಸೂಪರ್ ಸೂಪರ್ ಶೇಖರ್ ಸರ್ ಮಸ್ತ್ ಖುಷಿ ಆಣಿರಡ ಪಾತೆರ್ದ ಅದೇ ಅರಡ ಪನ್ಲೆ ಐತೆ ಇಂಚೆ ಕಾಲ್ ಮಲ್ತಿರ ದಾದ ಉತ್ತರ ತಿಕ್ಕೊಂಡು ತೂಲೆ ಓಕೆ ಓಕೆ ಶೇಖರ್ ಸರ್ ಆಲ್ ದಿ ಬೆಸ್ಟ್ ಇರ ಫ್ಯೂಚರ್ಗೆ ಓಕೆ ಸರ್ ಬಾಯ್ 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 ಓಕೆ ಸೊ ಶೇಖರ್ ಅವರನ್ನ ಒಂದು ಪ್ರ್ಯಾಂಕ್ ಮಾಡಿ ಆಯಿತು ಬಟ್ ಅವರು ಜರ್ನಲಿಸ್ಟ್ ಆ್ಯಂಡ್ ಒಂದು ಜರ್ನಲಿಸ್ಟ್ ಮತ್ತು ರಿಪೋರ್ಟರ್ ಸೊ ಒಂದು ಆಮಂತ್ರಣ ಅಂತ ಒಂದು ಪೇಪರ್ ವರ್ಕಲ್ಲಿ ಇದ್ದಾರೆ ಅವರು ಸೊ ತುಂಬ ಜನ ವರ್ಕ್ ಮಾಡ್ತಾರೆ ಒಂದೊಂದು ಫೀಲ್ಡಲ್ಲಿ ಕೂಡ ಸೊ ತುಂಬ ಹೆಸರು ಮಾಡ್ತಾರೆ ಸೊ ಅಂಥವರ ನಂಬರೆಲ್ಲ ಕಳಿಸ್ತಾ ಇದ್ದಾರೆ ತುಂಬ ಖುಷಿ ಆಗ್ತದೆ ಅವರಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ನಾವು ಕೂಡ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗ್ತಾ ಇರಬೇಕು ಯಾಕಂದರೆ ಸೊ ಅಂಥವ್ರು ಯಾವ ಥರ ಇರ್ತಾರೆ ಸೊ ಸರ್ ಹೇಳಿದಾಗೇ ನಾವು ಸಿಟ್ಟು ಆಗಲಿಕ್ಕೆ ಸ್ವಲ್ಪ ಚಾನ್ಸಸ್ ಕಮ್ಮಿ ಬಟ್ ಆದರೂ ಕೂಡ ನಮ್ಮ ವಾಯ್ಸ್ ಎಲ್ಲ ರೆಕಗ್ನೈಸ್ ಮಾಡ್ತಾರೆ ಏನಂತ ಗೊತ್ತಿಲ್ಲ ಸೂಪರ್ ಆ್ಯಂಡ್ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ ಆ್ಯಂಡ್ ಪ್ರತಿಯೊಂದು ಎಪಿಸೋಡ್ನಲ್ಲಿ ಕೂಡ ನಾನು ಬಂದೇ ಬರ್ತೇನೆ ಸೊ ಕಿರಿಕಿರಿ ಮಸ್ಕಿರಿ ವಿಶೇಷ ಕಾರ್ಯಕ್ರಮ ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ TV. Bye bye.